गुरवे सर्वलोकानां भीषजे भवरोगिण निधये सर्वविद्यानां दक्षिणामूर्तये नमः। जटाधर पाण्डुरंग शूलहस्तकृपानिधे सर्वरोगहरं देव दत्तात्रेय गुरुं भजे। ओं सत्यब्रह्माय विद्महे अहिंसाबोधकाय धीमहि तन्नो ಗಾಂಧಿ ಪ್ರಚೋದಯಾತ್। ಸ್ವಲ್ಪ ಶಬ್ದ ಕಮ್ಮಿ ಮಾಡಿದರೆ ಮಾತಾಡ್ಬೋದು ಅಂದ್ಕೊಳ್ತೀನಿ. ಯಾಕೆ ನಾವು ಅರ್ಧ ಆಯುಷ್ಯ ಮಾತಾಡೋದ್ರಲ್ಲೇ ಕಳೆದಿದ್ದೀವಿ. ಇನ್ನು ಉಳಿದ ಆಯುಷ್ಯ ಆದರೂ ಕೆಲಸ ಮಾಡೋದ್ರಲ್ಲಿ ಕಳೆಯುವ. ಯಾಕಂದರೆ ಪರಿವರ್ತನೆ ಆದ ವಚನ ಪ್ರವಚನ ಅಂತ. ನಾನು ನಿಮ್ಮ ಹತ್ರ ನಾನಿವತ್ತು ಕಲಿಯೋಕೆ ಏನಾರು ಹೇಳೋಣ ಅಂತ ಬಂದೆ. ಆದರೆ ನಿಮ್ಮ ಊರು ನನಗೆ ಪಾಠ ಕಲಿಸ್ದಾಗ ಕಾಣುತ್ತೆ. ಆ ಒಗ್ಗಟ್ಟು ಅನ್ನೋ ಪಾಠ ನಿಮ್ಮ ಊರಿಂದ ನಾನು ಕಲಿತೆ. ಅದಕ್ಕೆ ಆ ನಮಸ್ಕಾರ ಮಾಡಿದ್ದು. ಇನ್ನೊಂದು ಆ ಸನ್ಮಾನ ಒಂದು ಕನ್ಫ್ಯೂಷನ್ ಇರ್ಬೋದು. ಯಾಕೆ ಶಾಲ್ ತೆಗೆದು ಗುರುಗಳೆಲ್ಲ ಹಾಕಿದ್ರು? ಗುರುಗಳಾಗಂತೂ ನಾನು ಬರಲಿಲ್ಲ. ಒಬ್ಬ ಕೆಲಸದವನು, ಅವನಿಗೆ ಹೆಸರಿಲ್ಲ ಅಷ್ಟೇ ನಾನು ಹೇಳ್ಕೊಳ್ಳೋದು. ಯಾಕಂದರೆ ನಾವೇನೇ ಆರೋಪ ಹಾಕ್ಕೊಂಡ್ರು ನಾನದು, ನಾನಿದು, ನಾನು ಗಂಡು, ನಾನು ಹೆಣ್ಣು, ಕೊನೆಗೆ ಮಣ್ಣಾಗ್ತೀವಿ. ಹೇಳಿದ್ದೆಲ್ಲ ಸುಳ್ಳಾಗುತ್ತೆ. ಮಣ್ಣಾದ ಮೇಲೂ ಆ ಹೆಸರು ಪ್ರಪಂಚದಲ್ಲಿ ಉಳಿಬೇಕು ಅಂದರೆ ಕೋಟಿ ಚೆನ್ನಯ್ಯ ಅವ್ರ ಥರ ಬದುಕಿದ್ರೆ ಉಳಿಯುತ್ತೆ ಅಂದ್ಕೊಳ್ತೀನಿ. ಒಬ್ಬ ಮನುಷ್ಯ ಧರ್ಮದಿಂದ ಪ್ರಜೆ ಆಗ್ತಾನೆ, ಪ್ರಜ್ಞೆಯಿಂದ ಮಾನವ ಮಾಧವ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿ ಕೋಟಿ ಚೆನ್ನಯ್ಯ. ಇನ್ನೊಂದು, ನಿಮ್ಮ ಹಳ್ಳಿಲಿ ಬಂದಾಗ ನನಗನ್ಸಿದ್ದು, ಇವತ್ತು ನನಗೆ 3 ಪ್ರೋಗ್ರಾಮ್. ಒಂದು ದೊಡ್ಡ ರಿಸೆಪ್ಷನ್ ನಾನೇ ಮಾಡಿದ ಮದುವೆ, ಇನ್ನೊಂದು ನಾನೇ ನಿಶ್ಚಯ ಮಾಡಿದ ನಿಶ್ಚಿತಾರ್ಥ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಜೀವರಾಜ್ ಅವ್ರದ್ದು. ಇವತ್ತು ನನಗಿಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿರೋದು ಗೊತ್ತಿರಲಿಲ್ಲ, ಮರೆತು ಹೋಗಿತ್ತು. ಪಾಪ ಸುದರ್ಶನ್ ಅವರೆಲ್ಲ ನನಗೆ ಮಂಗಳೂರಲ್ಲಿ ಹೇಳಿದರು. ನಿನ್ನೆ ರಾತ್ರಿ 9:30 ನಮ್ಮ ಸುನಿಲ್ ಫೋನ್ ಮಾಡಿ ಹೇಳಿದೆ, ಗುರೂಜಿ ಬರಬೇಕು ಮಧ್ಯಾಹ್ನ. ಮಧ್ಯಾಹ್ನಕ್ಕೆ ಕಷ್ಟ, ಸಂಜೆಗಾದರೂ ಬರ್ತೀನಿ. ಯಾಕೆ ನನಗೆ ಮತ್ತೆ ವಾಪಸ್ ಈಗ ಬ್ಯಾಂಗ್ಳೂರು ಹೋಗ್ಲಿಕ್ಕಿದೆ. ಇನ್ನೂ 2-3 ದಿನ ಪ್ರೋಗ್ರಾಮ್ ಇದೆ, ಮತ್ತು ಕಾಶಿ ಯಾತ್ರೆ ಇದೆ. ಅದ್ರ ಮಧ್ಯ ನನಗೆ ಎಲ್ಲ ಪ್ರೋಗ್ರಾಮಿಗೆ ಹೋದರೂ ಇವತ್ತು ಖುಷಿ ಸಿಗ್ತಿತ್ತೋ ಗೊತ್ತಿಲ್ಲ. ಈ ಹಳ್ಳಿಲಿ ಬಂದು ಈ ಹಳ್ಳಿ ವ್ಯವಸ್ಥೆ ನೋಡಿ ಮನಸ್ಸಿಂದ ಖುಷಿಯಾಯಿತು. ಮತ್ತು ಆ ಇಡೀ ಚಪ್ರ ಹಾಕೋದ್ರಿಂದ, ಮಾವಿನೆಲೆ ಕಟ್ಟೋದ್ರಿಂದ ಎಲ್ಲದರಲ್ಲೂ ಪರ್ಫೆಕ್ಷನ್. ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ ಅವನಿಗೆ ಕೊಟ್ಟರು ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ. ನಾನು ಸ್ವಲ್ಪ ಫಿಲ್ಟ್ರಿಲ್ಲದೆ ಮಾತಾಡೋನು. ಅಂದರೆ ಡೈಲಾಗ್ ಹೊಡೆದ ಅಭ್ಯಾಸ ಇಲ್ಲ. ಏನು ಅನಿಸುತ್ತೆ ಅದನ್ನು ಮಾತಾಡ್ಬಿಡ್ತೀನಿ. ಹಾಗಾಗಿ ಈ ಪ್ರತಿ ಕಾರ್ಯಕರ್ತರು ಇವತ್ತು ಇಲ್ಲಿ ಚೀಫ್ ಗೆಸ್ಟ್ ನಾನಲ್ಲ. ಹಾಗಾಗಿ ಆ ಕಾರ್ಯಕರ್ತನಿಗೆ ನಾ ಸನ್ಮಾನವನ್ನು ಮಾಡಿದ ಉದ್ದೇಶ ಅಷ್ಟೆ. ಯಾಕೆ ನಾವೊಂದು ಸಭೆಯಲ್ಲಿ ಹೋದ ತಕ್ಷಣ ಸಭೆ ಮೇಲಿರೋ ಸ್ಟೇಜಲ್ಲಿರೋರನ್ನು ಮಾತ್ರ ನೋಡ್ತೀವಿ, ಆ ಸ್ಟೇಜ್ ಹಾಕಿದವರನ್ನು ನೋಡಲ್ಲ. ಅದೇನಾದ್ರು ನಮ್ಮ ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಬಂತು ಅಂದರೆ ಈಗಿರೋ ಪ್ರಧಾನಿ ದಸೆಯಿಂದ. ಯಾಕೆ ಕಾರ್ಯಕರ್ತರನ್ನು MLC MP ಮಾಡಿದ್ದ ಚರಿತ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಈ ಸಲ ದೇಶ ಅಂದ್ಕೊಳ್ತೀವಿ. ಯಾಕಂದರೆ ನಾನೊಂದ್ಸಲಿ ಕೇಳಿದ್ದೆ ಡೆಲ್ಲಿಲಿ ಒಂದು ಮೀಟಿಂಗ್ ಆದಾಗ, ಬರೀ ವಾಲ್ ಪೋಸ್ಟ್ ಹಚ್ಚೋನು ಹಚ್ಚತಾನೇ ಇರಬೇಕು, ಅವರಿಗೆಲ್ಲ ಹಾಗಾದ್ರೆ ಪೋಸ್ಟಿಂಗ್ ಇಲ್ವಾ ಅಂತ ಒಂದು 4-5 ತಿಂಗಳ ಹಿಂದೆ. ಅದಾದಮೇಲೆ ಇದೊಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಖುಷಿನೂ ಆಯಿತು. ಯಾಕೆ ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್ ಅನ್ನೋದು ಡೆಮೋಕ್ರಸಿ. ಅದನ್ನು ಭಾರತ ಈ ಸಲ ಪ್ರೂವ್ ಮಾಡಿದೆ.